ಕೇಂದ್ರದ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ದುರಾಡಳಿತದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಭಾರತ ನರಳುತ್ತಿದೆ ಎಂಬ ಜಾಗೃತಿ ಅಭಿಯಾನ ಆರಂಭಿಸಿದ್ದು, ಇದರ ಸಮಾರೋಪ ಸಮಾರಂಭ ಡಿಸೆಂಬರ್ 9ರಂದು ನಡೆಯಲಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನು ತಿಳಿಸಿದ ಅವರು, ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಜೆ 5 ಗಂಟೆಗೆ ಮಂಗಳೂರು ಕರಾವಳಿ ಮೈದಾನದಿಂದ ಬಲ್ಮಠ ಮೈದಾನದವರೆಗೆ ಕಾರ್ಯಕರ್ತರ ಪಂಜಿನ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ರಾಜ್ಯ ಕಾಂಗ್ರೆಸ್ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿ ವಿವರ ನೀಡಿದರು. ಸಮಾರೋಪ ಸಮಾರಂಭವನ್ನು ನಾವು ಡಿಸೆಂಬರ್ 9ನೇ ತಾರೀಕಿಗೆ ವಿಭಿನ್ನ ರೀತಿಯ ಒಂದು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಬೇಕು, ವಿಭಿನ್ನ ರೀತಿಯಲ್ಲಿ ಸೆಳೆಯುವಂತ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ವತಿಯಿಂದ ಈ ಬೃಹತ್ ಪಂಚಿನ ಮೆರವಣಿಗೆಗೆ ನಾವು ಸರಿಸುಮಾರು 5 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಮಾಡಿ ಸಭಾ ಕಾರ್ಯಕ್ರಮ ಆದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಆದಂತಹ ಮಂಗಳೂರಿನಲ್ಲಿ ನಾವು ಕರಾವಳಿ ಉತ್ಸವ ಮೈದಾನದಿಂದ ಲಾಲ್ಬಾಗಿಂದ PVS ಜಂಕ್ಷನ್ ಆಗಿ, PVS ಜಂಕ್ಷನ್ ಇಂದ ಜ್ಯೋತಿ ಸಿಗ್ನಲ್ ಆಗಿ, ಜ್ಯೋತಿ ಸಿಗ್ನಲ್ ಇಂದ ಬಲ್ಮಠ ಸಿಗ್ನಲ್ ಇಂದ ಜ್ಯೋತಿ ಸಿಗ್ನಲ್ ಆಗಿ, ಜ್ಯೋತಿ ಸಿಗ್ನಲ್ ಇಂದ ಬಲ್ಮಠ ಗ್ರೌಂಡಿನಲ್ಲಿ ನಾವು ಇದರ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ತಿದ್ದೇವೆ.